ಎಲ್ಲ ಸಹೋದರ ಬಾಂಧವರು ಬಹಳಷ್ಟು ಸಮರ್ಪಕವಾಗಿರ್ತಕ್ಕಂಥ ಈ ಒಂದು ಸ್ಪೋರ್ಟ್ಸ್ ಕ್ಲಬ್ ಸಫಲ್ ಸ್ಪೋರ್ಟ್ಸ್ ಕ್ಲಬ್ನ ಆಶ್ರಯದಲ್ಲಿ ಸಂಘಟಿಸಿದ ಬೃಹತ್ ಸಾರ್ವಜನಿಕಕ್ಕಾಗಿ ನಾ ಮುಂದು ಎಂಬಂತೆ ಧಾವಿಸಿ ಬರಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈ ಪರಿಸರದ ಈ ಒಂದು ಮಾನವೀಯತೆಯ ಮಮತೆಯ ಕಾರ್ಯಕ್ರಮ ತಾಯಿ ಹೃದಯವುಳ್ಳ ಎಲ್ಲ ಸಹೋದರ ಬಾಂಧವರನ್ನ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ರಕ್ತದಾನ ಶಿಬಿರ ಮಾನವೀಯತೆಯ ಮಮತೆಯ ಮಂದಸ್ಮಿತ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಾ ಇದ್ದೇವೆ. ಪರಿಸರದ ಎಲ್ಲ ಬಾಂಧವರು ಈ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ನಿಮ್ಮ ಸಹೋದರರನ್ನು ಅದೇ ರೀತಿ ಅಕ್ಕಪಕ್ಕದವರನ್ನ ಕರ್ಕೊಂಡು ಬನ್ನಿ. ಮಾನವೀಯತೆಯ ಒಂದು ಕಾರ್ಯಕ್ರಮ. ಶ್ರೀಮಂತರಾಗಬೇಕಾಗಿಲ್ಲ, ನಿಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಹನಿ ರಕ್ತವನ್ನ ದಾನ ಮಾಡಿ. ಶ್ರೀಮಂತರಾಗಬೇಕಾಗಿಲ್ಲ, ದೇಹದಲ್ಲಿರ್ತಕ್ಕಂಥ ಒಂದು ಹನಿ ರಕ್ತವನ್ನ ದಾನ ಮಾಡಿ ಇನ್ನೊಂದು ಜೀವಕ್ಕೆ ಆಸರೆಯಾಗಿ ಬನ್ನಿ. ದಾನಿಗಳೇ, ರಕ್ತದಾನ ಮಾಡಿ ಪುಣ್ಯವನ್ನ ಕಟ್ಟುವಂತಹ ಒಂದು ಸುಂದರ ಅವಕಾಶ ಈ ಪರಿಸರದಲ್ಲಿ. ತಮ್ಮ ಸ್ಪೋರ್ಟ್ಸ್ ಕ್ಲಬ್ಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಮೂಲ ಕಾರಣಕರ್ತರಲ್ಲಿ ಓರ್ವರಾಗಿರುವಂತಹ ಎಕ್ಸೆಲ್ ಇದರ ಆಡಳಿತ ವರ್ಗದವರು ನಮ್ಮನ್ನು ಬೆಳಿಗ್ಗೆಯಿಂದ ಬಂದು ಹುರಿದುಂಬಿಸಿದ್ದಾರೆ. ಅವರಿಗೆ ಸಫಲ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಅವರ ಈ ಒಂದು ಕಾರ್ಯಕ್ರಮ ಅವರು ನಮಗೆ ಕೊಟ್ಟಿರುವಂತಹ ಪ್ರೋತ್ಸಾಹಕ್ಕೆ ಅವರಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಸಿಬ್ಬಂದಿ ವರ್ಗಕ್ಕೆ ಮತ್ತು ಅದರ ಆಡಳಿತ ವರ್ಗಕ್ಕೆ
ಅಧ್ಯಕ್ಷರಾಗಿರುವಂತಹ ಯುಕೆ ಅಬ್ದುಲ್ ನಜೀರ್ ಅವರು, ಹಾಗೆ ನಮ್ಮ ಉಪಾಧ್ಯಕ್ಷರಾಗಿರುವಂತಹ ಹಾಗೆ ನಮ್ಮ ಖಜಾಂಜಿಯಾಗಿರುವಂತಹ ರಫೀಕ್, ವ್ಯವಸ್ಥಾಪಕರಾಗಿರುವಂತಹ ಖಾದರ್ ಯುಪಿ, ಹಾಗೆ ನಮ್ಮ ಕ್ರೀಡಾ ತಂಡದ ನಾಯಕರಾಗಿರುವಂತಹ ಜಾಸ್ಮಿನ್ ಮುನ್ನಾ ಎಲ್ಲರೂ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡುತ್ತಿದ್ದಾರೆ. ತಾವು ಮಾಡಿರುವಂತಹ ನಮ್ಮ ಈ ಒಂದು ಸೇವೆ ನಿಮ್ಮನ್ನು ನಾವು ಸದಾ ನೆನಪಿಸಿಕೊಳ್ತಾ ಇದ್ದೇವೆ. ಮತ್ತೊಂದು ಕಿರುಕಾಣಿಕೆ ಬ್ಲಡ್ ಹೆಲ್ತ್ ಕೇರ್ ಇದರ ಮತ್ತೊಂದು ಕಿರುಕಾಣಿಕೆ ಬ್ಲಡ್ ಹೆಲ್ತ್ ಕೇರ್ ಇದರ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಕಾರ್ಯನಿರ್ವಾಹಕರಿಂದ ಯನಪ್ಪಯ್ಯ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗೆ ತಮ್ಮ ಸೇವೆಗಾಗಿ ಒಂದು ಕಿರುಕಾಣಿಕೆಯನ್ನು ನಾವು ನೀಡುತ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ನಜೀರ್ ರವರ ಸುಪುತ್ರರಾಗಿರುವಂತಹ ಮೊಹಮ್ಮದ್ ಮುಸ್ತಫಾ ನಕೀಲ್ ಅವರನ್ನು ನಾನು ಈ ಒಂದು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. السلام عليكم ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. الذين يقولون ربنا إننا آمنا فاغفر لنا ذنوبنا وقنا عذاب النار. الصابرين والصادقين والقانتين والمنفقين والمستغفرين بالأسحار. شهد الله أنه لا إله إلا هو والملائكة وأولو العلم قائما بالقسط. لا إله إلا هو العزيز الحكيم. إن الدين عند الله الإسلام وما اختلف الذين أوتوا الكتاب والأميين أسلمتم فإن أسلموا فقد اهتدوا وإن تولوا فإنما عليك البلاغ والله بصير بالعباد. جزاكم الله خير. السلام عليكم ورحمة الله وبركاته. ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಮಂಚಿಲ 28ನೇ ಸ್ವಾತಂತ್ರ್ಯೋತ್ಸವದ ಸಲುವಾಗಿ ನಡೆದಂತಹ ರಕ್ತದಾನ ಶಿಬಿರ, ಕಣ್ಣಿನ ತಪಾಸಣೆ ಈ ಕಾರ್ಯಕ್ರಮದ ಸಮಾರಂಭಕ್ಕೆ ಆಗಮಿಸಿದಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ನಜೀರ್ ಹುಸೇನ್ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಉಸ್ತಾದರಂತ ನಮ್ಮ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಹಾಗೂ ನಗರಸಭೆಯ ಮಾಜಿ ಉಪಾಧ್ಯಕ್ಷರಾದಂಥ ಯುಪಿ ಅವರಿಗೂ ನಮ್ಮ ಸ್ಥಳೀಯ ಕೌನ್ಸಿಲರ್ ಕೂಡ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಖಜಾಂಚಿ ಅಂತ ಯುಪಿ ರಫೀಕ್ ಅವರಿಗೂ, ಹಾಗೆ ನಮ್ಮ ಮ್ಯಾನೇಜರ್ ಅಂತ ಯುಪಿ, ಹಾಗೆ ನಮ್ಮ ಉಪಾಧ್ಯಕ್ಷರಾದ ಅಬ್ದುಲ್ ರಹಮಾನ್ ಸಾಗರ್, ಹಾಗೆ ನಮ್ಮ ಅಬ್ಬಾಸ್ ಮಂಚಿಲ ಆದಷ್ಟು ವೇದಿಕೆ ಬರಬೇಕು, ಅವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಕಾರ್ಯದರ್ಶಿಯಾದ ಅದೇ ಈ ಕಾರ್ಯಕ್ರಮದಲ್ಲಿ ತುಂಬಾ ದುಡಿದಂತಹ ಮುನ್ನಾ ಜಾಸಿಮ್ ಅವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇಲ್ಲಿ ನಡೆದಂತ ನನ್ನ ಸಹೋದರರಿಗೂ, ಹಾಗೆ ಬ್ಲಡ್ ಕೇರ್ ಕರ್ನಾಟಕ ರಿಜಿಸ್ಟ್ರೇಷನ್ ಇದರ ಎಲ್ಲ ಸದಸ್ಯರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಕಣ್ಣಿನ ತಪಾಸಣೆ ಮತ್ತೆ BP ಮತ್ತು ಶುಗರ್ ಟೆಸ್ಟ್, ಹಾಗೆ ದಂತ ವೈದ್ಯಕೀಯ ಎಲ್ಲ ಕಾರ್ಯಕ್ರಮ
ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಎಲ್ಲ ಅದರ ಸಂಸ್ಥೆಯ ಸದಸ್ಯರಿಗೂ ನಾನು ಸ್ವಾಗತವನ್ನು ಬಯಸಿ ಸ್ವಾಗತವನ್ನು ವ್ಯಕ್ತಪಡಿಸ್ತೇನೆ. ಮುಂದಿನ ಇದಕ್ಕಾಗಿ ನಾನು ಅಧ್ಯಕ್ಷರಿಗೆ ಬಿಟ್ಟುಕೊಡ್ತೇನೆ. ಆಸೀನರಾದಂತಹ ಧರ್ಮಗುರುಗಳಾದಂತಹ ಜನಾಬ್ ಖತೀಬ್ ಅಬ್ಬಾಸ್ ಮದನಿ ಭಂಡಾರಿ ಅವರಿಂದ ದುಆ ನೆರವೇರಿಸಬೇಕು. إلى حضرة حبيبنا وشفينا مصطفى محمد صلى الله عليه وسلم. الفاتحة. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين. إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين. اللهم صل على سيدنا محمد وعلى آل سيدنا مولانا محمد. اللهم وصل مثل صواب ما قررنا من القرآن العظيم. هذه هدية نازلة ورحمة نازلة وبركة شاملة مقبولة مرضية طيبة من إلى حضرة حبيبنا وشفينا مصطفى محمد صلى الله عليه وسلم. ثم إلى أرواح أزواج طاهرات أمهات المؤمنين. ثم إلى أرواح صحاب البدريين والهديين والخندقين والخيبرين وبقية الصحابة صحابيات كلهم أجمعين. ثم إلى حضرة قطبنا قطب الأقطاب الشيخ محي الدين عبد القادر الجيلاني. ثم إلى حضرة سلطان العارفين الشيخ أحمد القبيل الرفاعي. ثم إلى حضرة قطب الزمان محمد الشريف المدني. ثم إلى حضرة كل ولية وولية لله تعالى ما قال من مشارق الأرض مغاربها ذكرا كان صغيرا وكبيرا من لدن آدم إلى وقتنا هذا. اللهم حصل كل حلال مرادنا وقض حاجاتنا ودد ديوننا واشف أمراضنا وأمراض مرضانا يا شافي الأمراض. اللهم إنا نحن عبيدك الوفاء والمساكين المقصرون استجب دعانا فلا تردن أيدينا مع الخائبين. اللهم صل إلى أرواح من ماتوا من آبائنا وأمهاتنا وسائر أقاربنا. اللهم اغفر لهم وارحمهم يا رب العالمين. اللهم بارك لنا في جميع أمورنا لا سيما في تعلمنا وتعليمنا وقسمنا وتجارتنا وفيما أوتيتنا وفيما تؤتينا لا سيما في اجتماعنا هذا وفي أمرنا هذا بركة تامة كما باركت على عبادك الصالحين. ربنا ظلمنا أنفسنا وإن لم تغفر لنا وترحمنا لنكونن من الخاسرين. ربنا تقبل منا إنك أنت السميع العليم وتب علينا إنك أنت التواب الرحيم. آمين آمين برحمتك يا أرحم الراحمين. وصلى الله تعالى وسلم على خير خلقه سيدنا محمد نبينا وعلى آله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. ಹಮೀದ್ ಮದನಿ ಉಸ್ತಾದರುಗಳಿಗೆ ಹಾಗೆಯೇ ಮುಂದಿನ ಕಾರ್ಯಕ್ರಮವಾಗಿ ಸಂಸ್ಥೆಯ ಹಾಗೆಯೇ ಉಪಾಧ್ಯಕ್ಷರು ಹಾಗೆಯೇ ಇಂದಿನ ಪ್ರಾಸ್ತಾವಿಕ ಭಾಷಣಕಾರರಾದಂತಹ ಜನಾಬ್ UP ಅಯ್ಯೂಬ್ ಸರ್ ಇವರಿಂದ ಒಂದೆರಡು ಈತ ನುಡಿಗಳು. ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಈ ಒಂದು 78ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಖಜಾಂಚಿಯಾದ ರಫೀಕ್ ರವರೇ, ನಮ್ಮ ಪದಾಧಿಕಾರಿಯಾದಂತಹ ಸಾಗರ್ ರಹಮಾನ್ ರವರೇ, ಮ್ಯಾನೇಜರ್ ಆದಂತಹ ಖಾದರ್ ರವರೇ ಮತ್ತು ರಹಮಾನ್ ರವರೇ, ಮತ್ತೆ ಈಗಾಗಲೇ ದುವಾ ನಿರ್ವಹಿಸಿದ ಉಸ್ತಾದ್ ರವರೇ ಮತ್ತು ಮುನ್ನಾರವರೇ, ಅಬ್ಬಾಸ್ ರವರೇ ಮತ್ತು ಇವತ್ತಿನ ಒಂದು ಈ ಕಾರ್ಯಕ್ರಮದಲ್ಲಿ ಸಕ್ರಿಯರಾಗಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಲು ಸಂಪೂರ್ಣ ಸಹಕಾರವನ್ನು ನೀಡಿದಂತಹ ಇಕ್ಬಾಲ್ ಮತ್ತು ಅವರ ತಂಡದವರಿಗೆ ಮತ್ತು ಅದೇ ರೀತಿ ನೌಶಾದ್ ರವರೇ ಹಾಗೂ ಇಲ್ಲಿ ಬಂದಂತಹ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ನಿಜವಾಗಲೂ ಈ ಒಂದು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ಸಫರ್ ಸಂಸ್ಥೆಯು ಸುಮಾರು 10-12 ವರ್ಷಗಳಿಂದ ಕಾಣಬೇಕು. ನಾವು ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬ್ಲಡ್ ಕ್ಯಾಂಪ್ ಮತ್ತು ಇತರ ವೈದ್ಯಕೀಯ ಚಿಕಿತ್ಸೆಗಳ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಈ ಮೂಲಕ ಸ್ವಾತಂತ್ರ್ಯೋತ್ಸವದ ನಿಜವಾದ ಅರ್ಥವನ್ನು ಸಮಾಜಕ್ಕೆ ಮಾಡಿಕೊಡುವಂತಹ ಕೆಲಸ ನಮ್ಮ ಸಂಸ್ಥೆ ಸಫರ್ ಮಾಡಿಕೊಂಡಿದೆ. ಅದಕ್ಕೆ ಅದರ ಎಲ್ಲ ಸದಸ್ಯರುಗಳಿಗೂ ನಾನು ಹೃದಯ ತುಂಬಿದ
ಸುಮಾರು 32 ವರ್ಷಗಳಿಂದ ನಿರಂತರವಾಗಿ ಸಾಮಾಜಿಕ, ಶೈಕ್ಷಣಿಕ, ಅದೇ ರೀತಿ ವೈದ್ಯಕೀಯ ಮತ್ತು ಕ್ರೀಡಾ ಕೂಟಗಳನ್ನು ಏರ್ಪಡಿಸುವ ಮೂಲಕ ಉಲ್ಲಾಲ ನಗರಸಭಾ ವ್ಯಾಪ್ತಿ ಮಾತ್ರ ಅಲ್ಲ, ಉಲ್ಲಾಲ ವಿಧಾನಸಭಾ ಕ್ಷೇತ್ರದ ಮಟ್ಟಿಗೆ ಈ ಒಂದು ಸಂಸ್ಥೆಯು ಬಹಳಷ್ಟು ಹೆಮ್ಮರವಾಗಿ ಮತ್ತು ಅತ್ಯಂತ ಜನರ ಮನದಾಳದಲ್ಲಿ ಉಳಿಯುವಂತಹ ಒಂದು ಸಂಸ್ಥೆಯಾಗಿ ಖಂಡಿತ ಬಂದಿದೆ. ಯಾಕೆಂತ ಹೇಳಿದ್ರೆ ನಮ್ಮ ನಜೀರ್ ಹುಸೇನ್ ರವರ ಒಂದು ತಂಡ ಈ ಸಂಸ್ಥೆಯನ್ನು ಮುನ್ನಡೆಸುವುದರ ಮೂಲಕ ಬ್ಲಡ್ ಬ್ಯಾಂಕಿನ ಅಧ್ಯಕ್ಷರಾಗಿ ಇಟ್ಟುಕೊಂಡು ಕೂಡ ಎರಡನ್ನೂ ಕೂಡ ಜೊತೆಯಾಗಿ ಹೋಗುವಂತಹ ಒಂದು ವ್ಯವಸ್ಥೆ ಅವರಿಂದ ಆಗಿದೆ. ಅವರು ಅಧ್ಯಕ್ಷರಾದ ನಂತರ ಕೂಡ ಈ ಸಂಸ್ಥೆ ಹೆಚ್ಚೆಚ್ಚು ಹೆಮ್ಮೆಯಿಂದ ಬೆಳೆಯುತ್ತಾ ಬಂದಿದೆ. ಆದ್ರಿಂದ ಈ ಸಂಸ್ಥೆಯ ಯಾರೆಲ್ಲ ಪದಾಧಿಕಾರಿಗಳಿದ್ದಾರೋ, ಅದೇ ರೀತಿ ಸಂಸ್ಥೆಯ ಸದಸ್ಯರುಗಳಿದ್ದಾರೋ ಅವರೆಲ್ಲರೂ ನಿರಂತರವಾಗಿ ಈ ಸಂಸ್ಥೆಯ ಯಶಸ್ಸಿಗೆ ಮತ್ತು ಈ ಸಂಸ್ಥೆ ಈ ಉಲ್ಲಾಲದಲ್ಲಿ ಅತ್ಯಂತ ಹೆಚ್ಚು ಪ್ರಚಲಿತವಾಗಿ ಉಳಿಯಲು ಅವರ ಸೇವೆಯನ್ನು ನಾವು ಯಾವತ್ತೂ ಕೂಡ ಮರೆಯಲು ಸಾಧ್ಯವಿಲ್ಲ. ಅದೇ ರೀತಿ ಈ ಸಂದರ್ಭದಲ್ಲಿ ನಮ್ಮ ಈ ಸಂಸ್ಥೆಯ ಕಾರ್ಯಗಳಿಗೆ ಫಿದಾ ಗಾಯ್ಸ್ ಆಗಲಿ, ಸುಲ್ತಾನ್ ಕ್ಲಬ್ ಆಗಲಿ, ಇಲ್ಲಿಯ SSF ಆಗಲಿ, ಮಂಚಿಲ ವೆಲ್ಫೇರ್ ಅಸೋಸಿಯೇಷನ್ ಇಂತಹ ಸಂಘಟನೆಗಳು ಕೂಡ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಒಂದೇ ವಾಕ್ಯದಲ್ಲಿ ಹೃದಯ ತುಂಬಿದ ಧನ್ಯವಾದಗಳು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಬ್ಲಡ್ ಹೆಲ್ತ್ ಕೇರ್ ನವರಿಗೂ, ಅದೇ ರೀತಿ ಯಾನಪೈ ಆಸ್ಪತ್ರೆಯವರಿಗೂ ಮತ್ತು ಇತರ ಏನು ಇವತ್ತು ಕಣ್ಣಿನ ಚಿಕಿತ್ಸೆಗೆ ಬಂದಂತ ಎಲ್ಲರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಸಂಸ್ಥೆಯು ವರ್ಷ ಪ್ರತಿ ಆಚರಿಸಿಕೊಂಡು ಬಂದಂತಹ ನಮ್ಮ ಸಂಸ್ಥೆಯಲ್ಲಿ ಯಾರು ಹೆಚ್ಚು ಸೇವೆಯನ್ನು ಮಾಡುವುದರ ಮೂಲಕ ಜನಮಾನಸದಲ್ಲಿ ಜನರ ಹೃದಯವನ್ನು ಗೆದ್ದಂತಹ ಅವರಿಗೆ ನಾವೊಂದು ಅಭಿನಂದನಾ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಆ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಎಲ್ಲ ವಿಧದಲ್ಲೂ ಕೂಡ ಸಹಕಾರವನ್ನು ಸದಾಕಾಲ ನೀಡುತ್ತಾ ಬಂದಂತಹ ನನ್ನ ಆತ್ಮೀಯರಾದಂತಹ ಅಬ್ಬಾಸ್ ಅವರು ಇವತ್ತು ಆ ಒಂದು ಅಭಿನಂದನಾ ಕಾರ್ಯಕ್ಕೆ ಅರ್ಹರಾಗಿದ್ದಾರೆ. ಅವರನ್ನು ಕೂಡ ನಾನು ಹೃದಯ ತುಂಬಿದ ಧನ್ಯವಾದಗಳು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಪ್ರೀತಿಯ ಮೈಕಲ್ ಡಿಸೋಜ್ ಇದ್ದಾರೆ, ಅವರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಇವತ್ತು ಈ ಸಂಸ್ಥೆ ಜೀವಂತವಾಗಿ ಹೆಚ್ಚು ಕ್ರಿಯಾಶೀಲರಾಗಿ ಉಳಿಯುವುದಕ್ಕೆ ಕಾರಣ ನಮ್ಮ ಮಿತ್ರ ಮುನ್ನೋರವರನ್ನು ನಾನು ಖಂಡಿತ ಹೃದಯದಿಂದ ಅವರನ್ನು ಸ್ವಾಗತಿಸ್ತೇನೆ. ಅವರು ಹೆಚ್ಚು ಅರ್ಹರು ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಅದೇ ರೀತಿ ನಮ್ಮ ಮತ್ತೊಬ್ಬ ಇಬ್ರಾಹಿಂ ಇಎಚ್ ಅವರು ಕೂಡ ಕಾರಣಾಂತರದಿಂದ ಬಂದಿಲ್ಲ, ಅವರು ಕೂಡ ಅರ್ಹರು. ಅದೇ ರೀತಿ ನಮ್ಮ ಇಲ್ಲಿಯ ಮಂಚಿಲದ ಮೊಹಮ್ಮದ್ ಸಾಹಿಲ್ ಅನ್ನುವ NSU ಅಧ್ಯಕ್ಷ, ಇವರಿಗೂ ಕೂಡ ನಮ್ಮ ಸಂಸ್ಥೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿದೆ. ಅವರೆಲ್ಲರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳು. ಅದೇ ರೀತಿ ನಮ್ಮ ಪತ್ರಕರ್ತ ಮಿತ್ರನಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ. ವಾಹಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಎಲ್ಲರಿಗೂ ವಂದನೆಗಳು. UPIU ಉಪಾಧ್ಯಕ್ಷರು ನಗರಸಭೆ ಮತ್ತು ಸಫರ್ ಸ್ಪೋರ್ಟ್ಸ್ ಕ್ಲಬ್ ಕಲ್ಚರಲ್ ಅಸೋಸಿಯೇಷನ್ ಮಂಚಿಲ. ಹಾಗೆಯೇ ಸಮಯದ ಅಭಾವ ತೀರ ಕಡಿಮೆ ಇದೆ ಇದ್ದಂತಹ ಆ ಒಂದು ಸಿಬ್ಬಂದಿ ವರ್ಗವು ಬೀಳ್ಕೊಡಬೇಕಾಗಿ ಕೇಳಿಕೊಳ್ತೀವಿ. ಅಧ್ಯಕ್ಷರಾದಂತಹ ನಜೀರ್ ಹುಸೇನ್ ಮಂಚಲಿ ಅವರಲ್ಲಿ ನಾನು ಕೇಳಿಕೊಳ್ತಿದ್ದೇನೆ. ವೇದಿಕೆಯಲ್ಲಿ ಇರುವಂತಹ ರಫೀಕ್ ರಹಮಾನ್ ಮುಸ್ತಫಾ ಅಬ್ಬಾಸ್ ಖಾದರ್ ಸಫಾನ್ ಹಾಗೂ ನಮ್ಮ ಮುಂದೆ ಹೆಸರಿರದಂತಹ ನಮ್ಮ ಎಲ್ಲ ಊರಿನ ಸ್ನೇಹಿತರು ಹಾಗೂ ಮಹನೀಯರು ಎಲ್ಲರಿಗೂ ಅಸ್ಸಲಾಮು ಅಲೈಕುಂ. ಇವತ್ತು ನಾವು ಹಮ್ಮಿಕೊಂಡಂತಹ ಶಾಸಕರ ದಿನಾಚರಣೆ ಅಂಗವಾಗಿ ನಡೆಸಿದಂತಹ ಈ ಬ್ಲಡ್ ಕ್ಯಾಂಪ್, ಅದೇ ತರ ಇನ್ನಿತರ ಆರೋಗ್ಯ
ಆರೋಗ್ಯ ಶಿಬಿರ ಮಾಷಾ ಅಲ್ಲಾ ತುಂಬಾ ಯಶಸ್ವಿ ಕಂಡಿರಿ. ಒಂದೇ ಕೊರತೆ, ಈ ಸಲ ನಮಗೆ ತುಂಬಾ ಕಡಿಮೆ ಸಿಕ್ಕಿದೆ. ಏನೆಂದರೆ ಎಲ್ಲರಿಗೂ ಜ್ವರ, ತಲೆನೋವು, ನಮಗೆಲ್ಲ ಯಾವ ಟೈಮಲ್ಲಿ ಕೂಡ ಬಂದು ಕೊಡುವವರು ಎಲ್ಲರೂ ಒಂದು 10, 15, 20 ಜನರನ್ನು ರಿಜೆಕ್ಟ್ ಮಾಡಿದೆ ಜ್ವರ ಅಂತ ಹೇಳಿ. ಅದು ತುಂಬಾ ಬೇಸರ ತಂದಿದೆ. ಇದೇ ಟೈಮಲ್ಲಿ ನನಗೂ ಕೂಡ ಜ್ವರ, ಶೀತಲ ನಿನ್ನೆ ಮುನ್ನೆಲ್ಲಿತ್ತು. ಅದು ತುಂಬಾ ಬೇಸರ ಆಗಿದೆ. ಏನಂದ್ರೆ ಇಷ್ಟು ಕಡಿಮೆ ನಮ್ಮ ಸಫರ್ ಸಂಸ್ಥೆಯಲ್ಲಿ ಈವರೆಗೆ ಆಗ್ಲಿಲ್ಲ. ಇದು ಫಸ್ಟ್ ಟೈಮ್. ತುಂಬಾ ಕಾಲ ಡಾಲರ್ ಬರಲಿಕ್ಕೆ ಆದ್ರೆ ಆಗ್ಲಿಲ್ಲ. ಹೊರಗೆ ನಿಂತು ನಮ್ಮ ಅಪ್ಪಿಯವರು, ಅದೇ ತರ ಅಶ್ರಫ್, ಮುನ್ನಾ ಎಲ್ಲರೂ ತುಂಬಾ ಟ್ರೈ ಮಾಡಿದ್ರು. ಎಲ್ಲರಿಗೂ ಇದೆ, ಕಂಡವರಲ್ಲಿ ನನಗೆ ಜ್ವರ 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 ಅಂತ. ಆಗಲಿ, ಏನೋ ಅಲ್ಲಾಹನ ಒಂದು ಇದೆ, ಹೇಳಲಿಕ್ಕಾಗುದಿಲ್ಲ. ಇನ್ನು ಮುಂದಕ್ಕೆ ಇನ್ಶಾ ಅಲ್ಲಾ ಇನ್ನು ಬರುವ ಟೈಮಲ್ಲಿ ಇನ್ನೊಂದು ನನ್ನೊಂದು ಒಂದು ಎಕ್ಸ್ಪೆಕ್ಟ್ ಇತ್ತು, ಒಂದು 150 ಯೂನಿಟ್ ನಾವು ಕಲೆಕ್ಟ್ ಮಾಡಬೇಕಂತ. ಅಲೆಕ್ಕಲದಲ್ಲಿ ಕ್ಯಾಂಪ್ ಇರಲಿಲ್ಲ. ಆದ್ರೂ ನಮ್ಮ ಒಂದು ಸರಿ ಅಂತ ಹೇಳ್ಬೋದು, ಆಗಲಿಲ್ಲ. ಇನ್ಶಾ ಅಲ್ಲಾ ಈಗ ರಕ್ತದ ಕೊರತೆ ಕೂಡ ತುಂಬಾ ಇದೆ. ಇಂಥ ಸಮಯದಲ್ಲಿ ನಮಗೆ ಕಡಿಮೆ ಸಿಗುವಾಗ ತುಂಬಾ ಬೇಸರ ಆಗ್ತದೆ. ಏನೆಂದರೆ ಎಲ್ಲ ಕಡೆಯಲ್ಲಿ ಡೆಂಗು, ಅದಕ್ಕೆ ಕೂಡ ರಕ್ತದ ಅವಶ್ಯಕತೆ ಬರ್ತದೆ. ಆದ ಕಾರಣ ಇನ್ನು ಮುಂದಕ್ಕೆ ನಮ್ಮ ಎಲ್ಲ ಸ್ನೇಹಿತರು ಈಗಲೇ ಇಂಥ ಒಂದು ಜನಗಳನ್ನು ತಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕು. ಇನ್ಶಾ ಅಲ್ಲಾ ತೌಫೀಕ್ ನೀಡಿ. ಮತ್ತು ನಾವು ಸಾಧಾರಣ ನಮ್ಮ ಸಫರ್ ಸಂಸ್ಥೆ 35 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದೆ. ಅದೆಷ್ಟೋ ಅಧ್ಯಕ್ಷರುಗಳು ಬಂದು ಹೋಗಿದ್ದಾರೆ. ಅಲ್ಹಮ್ದುಲಿಲ್ಲಾಹ್, ಒಳ್ಳೆಯ ರೀತಿಯಲ್ಲಿ ನಮ್ಮ ಉಳ್ಳಾಲದ ಏರಿಯಾದಲ್ಲಿ ಒಂದು ಸಂಸ್ಥೆ 35 ವರ್ಷದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಕೇಳಲು ತುಂಬಾ ಹೆಮ್ಮೆ ಆಗ್ತಾ ಇದೆ. ಒಳ್ಳೆ ಮಕ್ಕಳಿದ್ದಾರೆ. ಒಳ್ಳೆಯೆಂದರೆ ಎಲ್ಲ ಕಾರ್ಯಕ್ಕೂ ಬಂದು ಮುಂದೆ ಕೆಲಸ ಮಾಡುವಂತ ಇದ್ದಾರೆ. ಒಂದು ನಮ್ಮ ಮುನ್ನವರನ್ನು ಟೀಮೇ ಇದೆ. ಅವರು ಯಾವ ಸಮಯದಲ್ಲೂ ಕೂಡ ಇಲ್ಲಿ ಯಾವುದೇ ಕೆಲಸ ಆಗಬೇಕಾದ್ರೆ ಅವರು ಮುಂದೆ ಬಂದು ನಮಗೆ ಒಂದು ಕಾರ್ಯದಲ್ಲಿ ಕೂಡ ಕಷ್ಟ ಆಗುದಿಲ್ಲ. ಎಲ್ಲ ಕಾರ್ಯಕ್ರಮಕ್ಕೆ ಅವರೇ ಬಂದು ನಮಗೆ ಎಲ್ಲ ಮುಂದೆ ನಿಂತು ಮಾಡುವಂತ ಕೆಲಸ. ನಾನು ನಿನ್ನೆ ರಾತ್ರಿ ಬಂದೆ, ಆವಾಗ ಇಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳನ್ನು ರೆಡಿ ಮಾಡಿಟ್ಟಿದ್ದಾರೆ. ಅದು ನಮಗೆ ಸಂತೋಷ ಆಗ್ತದೆ. ಅವರು ಹೇಳ್ತಾ ಇದ್ದಾರೆ, ಎಲ್ಲ ನಾವೇ ಯೋಚನೆ ಮಾಡಬೇಕು, ಎಂತ ಮಾಡುದು ಬರುವ ವರ್ಷಕ್ಕೆ ಆಗಬೇಡ ಅಂತ. ನಾನು ಅವರಿಗೆ ಸಮಾಧಾನ ಮಾಡಿದ್ದೇನೆ. ಇಲ್ಲಿ ಇದೊಂದು ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮ. ಇದನ್ನು ನಾವು ಬಿಡುವುದಿಲ್ಲ, ಇನ್ನು ಮುಂದಕ್ಕೂ ಸಹ ಮುಂದುವರಿಸಿಕೊಂಡು ಹೋಗುವಂತ. ಅದಕ್ಕೆ ಅವರು ಒಪ್ಪಿದ್ದಾರೆ. ಇನ್ಶಾ ಅಲ್ಲಾ ಹಾಗೆ ಅವರು ಕೈ ಬಿಡುವರಲ್ಲ, ಅಂದ್ರೆ ಬೇಸರದಲ್ಲಿ ಹೇಳಿರ್ಬೋದು. ಇನ್ಶಾ ಅಲ್ಲಾ. ಮತ್ತು ನಾವು ಹಲ ಕಾರ್ಯಕ್ರಮ ಇಟ್ಟಿದೆ. ನಮ್ಮ ಮಾಜಿ ಎಲ್ಲ ಸದಸ್ಯರು ಕೆಲವರಿಗೆಲ್ಲ ಸನ್ಮಾನ ಮಾಡಿದ್ದೇವೆ. ವರ್ಷದಲ್ಲಿ ಒಂದು 3-4 ಜನರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಇಟ್ಟಿದೆ. ಅದರೊಟ್ಟಿಗೆ ಈ ಸಲ ಶಾಹಿನ್ ಮಂಚಿಲ್ ಅಂತ ಹೇಳಿ NSC ಪ್ರೆಸಿಡೆಂಟ್ ಆಗಿದ್ದಾರೆ. ಅವರಿಗೆ ಕೂಡ ಒಂದು ಸನ್ಮಾನ ಕಾರ್ಯಕ್ರಮ ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇನ್ಶಾ ಅಲ್ಲಾ ಇನ್ನು ಮುಂದಕ್ಕೂ ನಮ್ಮ ಈ ಸಂಸ್ಥೆಯನ್ನು ಬೆಳೆಸಲು ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ಏನೆಂದರೆ ಮುಂಚಿನ ವಾರ್ಡ್ ಮೆಂಬರ್ ಅನ್ನು ಸ್ವಲ್ಪ ದೂರ ಆಗ್ತಾ ಇದ್ದಾರೆ. ಅದೆಲ್ಲದಾಗಿ ವಯಸ್ಸಾಗುವಾಗ ಹಿಂದೆ ಹೋಗ್ತಾರೆ, ಮುಂದಿನ ಜನಾಂಗ ಮುಂದೆ ಬರ್ತದೆ. ಅದೇ ತರ ನಮ್ಮ ಈ ಮುಂದಿನ ಜನಾಂಗ ನೀವು ಈ ಬಂದು ಈ ಕ್ಲಬ್ಬಿನ ಶಿಸ್ತು ಎಲ್ಲ ನಿಮಗೆಲ್ಲ ಇಲ್ಲೇ ಶಿಸ್ತು ಆ ಬೋರ್ಡಲ್ಲೇ ಇದೆ. ಎಲ್ಲ ಅದರ ಮುಖಾಂತರನೇ ಚಂದ ರೀತಿಯಲ್ಲಿ ನಮಗೆ ಇದು ಒಂದು ತಿಂಗಳಲ್ಲಿ ಕ್ಯಾರಂ ಬೋರ್ಡ್ ಮತ್ತು ಲೂಡ ಎಲ್ಲ ಇತ್ತು. ರಾತ್ರಿ ಇಲ್ಲಿ ಬರುವಾಗ ರಂಜಿಸ್ತಾ ಇತ್ತು. ಏನೆಂದರೆ ಒಂದು ನಮಗೆ ಪೆರ್ನಾಲ್ ಬರ್ತದಲ್ಲ, ಆ ತರ ಇತ್ತು. ಅದನ್ನು ನೋಡಿ ನನಗೆ ಸಹ ಸಂತೋಷ ಆಗ್ತಾ ಇತ್ತು. ಏನಂದ್ರೆ ಒಂದು ರಾತ್ರಿಯ ಟೈಮಲ್ಲಿ ಬರುವಾಗ ಊರಿನ ಎಲ್ಲ ಜನ ಮಕ್ಕಳು ಎಲ್ಲರೂ ಒಂದು ಸಂತೋಷದಲ್ಲಿ ಇರುವಂತಹ. ಆದರೆ ಒಂದು ವಿಷಯ, ನಾವು ಎಷ್ಟೇ ದೊಡ್ಡ ಕೆಲಸ ಇರಲಿ, ಆ ಬಾಂಗ್ ಆಗುವಾಗ ನಮ್ಮ ಅದಾನ ಆಗುವಾಗ ನಾವು ಸಹ ಕಾರ್ಯಕ್ರಮ ನಿಲ್ಲಿಸಬೇಕು. ಏನೇ ಇತ್ತು ಆ ನಮಾಜ್ ಆ ಮಾಡುವ ವಕ್ತಲ್ಲಿ ಕ್ಲಬ್ ಅನ್ನು ಬಂದು ಮಾಡಬೇಕು. ಆ ಟೈಮಲ್ಲಿ ನಮಾಜ್ ಮಾಡಿ ಬಂದ ನಂತರ ನಾವು ಸ್ಟಾರ್ಟ್ ಮಾಡಬೇಕು. ಈ ಒಂದು ಕಾರ್ಯಕ್ರಮ ಈ ಬಂದು ಅದಾನ ಬಂದು ಮಾಡ್ತೇವೆ, ಸ್ವಲ್ಪ ಹೊತ್ತು ನಿಲ್ತೇವೆ, ಅದು ಸಾಕಾಗುದಿಲ್ಲ. ನಮಾಜ್ ಆಗುವವರೆಗೆ ನಾವು ನಿಲ್ಲಿಸಬೇಕು. ಇದೊಂದು ಮಾತ್ರ ನಾವು
ಫಾಲೋ ಮಾಡಬೇಕು. ಏನಂದ್ರೆ ಅದಾನ ಆಗುವಾಗ ನಿಲ್ಲಿಸ್ತಾರೆ, ಅದಾನ ಮುಗಿಯೋ ಮುಂಚೆನೇ ಸ್ಟಾರ್ಟ್ ಆಗ್ತದೆ. ಅದು ನಮಗೆ ತುಂಬಾ ಕಷ್ಟ. ನಮ್ಮದೆಂದರೆ ಒಂದು ಸಂಸ್ಥೆ, ನಾವು ಮಾದರಿ ಆಗಬೇಕು, ಎಲ್ಲರಿಗೂ ಮಾದರಿ ಆಗಬೇಕು. ಅದಕ್ಕೆ ನಮ್ಮ ಮುಂದಿನ ಜನಾಂಗದ ಮಕ್ಕಳ ಹತ್ರ ಹೇಳ್ತಾ ಇದ್ದೇನೆ, ಇಂಥ ನಮ್ಮ ಕ್ಲಬ್ಬಿನ ಮರ್ಯಾದೆಯನ್ನು ಅದೇ ತರ ಎಲ್ಲಾ ಕಡೆಯಲ್ಲಿ ಈ ಡ್ರಗ್ಸ್ ಅದು ಇದರ ವಿಷಯ ಕೇಳ್ತೇನೆ. ನಮ್ಮ ಮಂಚಿಲದಲ್ಲಿ ಅಂಥದ್ದೇನು ಅಷ್ಟು ದೊಡ್ಡದಾಗಿ ಕೇಳುವುದಿಲ್ಲ. ಇನ್ಶಾ ಅಲ್ಲಾಹ್ ಎಲ್ಲರೂ ಈ ಒಂದು ನಮ್ಮ ಸಂಸ್ಥೆಯನ್ನು ಹೆಸರು ಉಳಿಸಿಕೊಳ್ಬೇಕು. ಅದಕ್ಕಾಗಿ ನಾನು ಅಲ್ಲಾಹ್ನಲ್ಲಿ ಪ್ರಾರ್ಥಿಸ್ತಾ ಎಲ್ಲ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ವಂದನೆ ಅರ್ಪಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. ಕೊರತೆ ಇದೆ, ಅದರಿಂದ ಇಲ್ಲಿ ಇಂದು 78ನೇ ಸ್ವಾತಂತ್ರ್ಯೋತ್ಸವದಂತಹ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ವ್ಯಕ್ತಿ ಕೂಡ ನಿಮ್ಮ ಜೊತೆ ಇದ್ದಾರೆ. ದಯಮಾಡಿ ಗಣ್ಯ ವ್ಯಕ್ತಿಗಳಲ್ಲಿ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಿ ಸುಮಾರು 27 ಬಾರಿ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಸ್ ರಕ್ತದಾನವನ್ನು ಮಾಡಿದಂತ ಒಬ್ಬ ದಾನಿ, 18 ಬಾರಿ ತುರ್ತು ರಕ್ತ ಸಂದರ್ಭದಲ್ಲಿ ರಕ್ತದಾನವನ್ನು ಮಾಡಿದಂತಹ ಸಂಸ್ಥೆಯ ಎಲ್ಲ ಪದಾಧಿಕಾರಿ ಸ್ಥಾನವನ್ನು ಸ್ವೀಕರಿಸಿ ಇದೀಗಾಗಲೇ ಉಸ್ತುವಾರಿ ಸ್ಥಾನದಲ್ಲಿರುವಂತಹ ಸಫಾನ್ ಕಲಾ ಇವರನ್ನು ನೀವು ಗೌರವಿಸಲೇಬೇಕು. ಚಪ್ಪಾಳೆ ಮೂಲಕ ನೀವು ಗೌರವಿಸಲೇಬೇಕು. ಕಾರಣ ನಾವು ತುರ್ತು ರಕ್ತ ಸಂದರ್ಭ ಹಾಗೆಯೇ ಕ್ಯಾಂಪಿನಲ್ಲಿ ಕೊಡುವಾಗ, ನಾವು ಶಿಬಿರದಲ್ಲಿ ಕೊಡುವಾಗ ಒಂದು 5-10 ನಿಮಿಷದ ಸಮಯಾವಕಾಶ, ಅದೇ ಸಿಂಗಲ್ ಡೋನರ್ ಅನ್ನುವಂತಹ ಡೆಂಗ್ಯೂ, ಮಲೇರಿಯಾ, ಕ್ಯಾನ್ಸರ್ ಪೇಷಂಟ್ ಕೊಡುವಂತಹ ಒಂದು ರಕ್ತ, ಅದಕ್ಕೆ ಸರಿ ಸುಮಾರು 1 ರಿಂದ 1.5 ತಾಸು ಸಮಯವು ವ್ಯರ್ಥವಾಗುತ್ತದೆ. ತನ್ನ ರಕ್ತವು ಯಾವುದಾದರೊಂದು ರೋಗಿಗೆ ಸೇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾಡಿದಂತಹ ಒಬ್ಬ ಮಹಾದಾನಿ. ನಾನು ಕೂಡ ಆ ವ್ಯಕ್ತಿಯನ್ನು 78ನೆಯ ಸ್ವಾತಂತ್ರ್ಯದ ಅಂಗವಾಗಿ ನಾನು ಗೌರವಿಸುತ್ತೇನೆ, ಸೆಲ್ಯೂಟ್ ಹೊಡಿತಿದ್ದೇನೆ. ಮುಂದಕ್ಕೆ ಸಂಸ್ಥೆಯ ಕೆಲವೊಂದು ಈ ಸಂಸ್ಥೆ ಯಾವ ರೀತಿ ನಡೆದುಕೊಂಡು ಬಂದಿದೆ ಅನ್ನುವಂತಹ ಒಂದು ಕಿರು ಮಾತನ್ನು ಸಂಸ್ಥೆಯ ಮಾಜಿ ಪದಾಧಿಕಾರಿಗಳಾದಂತಹ ಈಗಿನ ಉಪಾಧ್ಯಕ್ಷರಾದಂತಹ ರೆಹಮಾನ್ ಸಾಗರ್ ಅವರು ತಿಳಿಸಿಕೊಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಕಲ್ಚರಲ್ ಅಸೋಸಿಯೇಷನ್ ಸರಿಸುಮಾರು 40 ವರ್ಷಕ್ಕೂ ಮಿಗಿಲಿನ ಇತಿಹಾಸವನ್ನು ಹೊಂದಿರುವಂತಹ ನಮ್ಮ ಈ ಒಂದು ಸಂಸ್ಥೆ ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಒಂದು 78ನೇ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ, ಹಾಗೆ ಕಣ್ಣಿನ ತಾಪಸಾನ ಶಿಬಿರ, ಆಯುಷ್ಮಾನ್ ಯೋಜನೆ, ಹಾಗೆ ನಮ್ಮ ಸಂಸ್ಥೆಯ ದುಡಿದಿರುವಂತಹ ಹಿರಿಯ ವ್ಯಕ್ತಿಗಳಿಗೆ ಸನ್ಮಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಅಧ್ಯಕ್ಷ ನಜೀರ್ ಹುಸೇನ್ ರವರ ಸಂಪೂರ್ಣ ಬೆಂಬಲದೊಂದಿಗೆ ನಡೆಯುತ್ತಿದೆ. ನಮಗೆ ಉತ್ತಮ ಸಹಕಾರವನ್ನು ನೀಡಿದೆ. ಈ ಒಂದು ಸಂಸ್ಥೆಯನ್ನು ನಾವು ಯಾವಾಗಲೂ ಸ್ಮರಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ವೇದಿಕೆಯಲ್ಲಿರುವಂತಹ ನಮ್ಮ ಎಲ್ಲ ಗಣ್ಯ ನಮ್ಮ ಸದಸ್ಯರನ್ನು, ಬೇಡ್ ಹೆಲ್ತ್ ಕೇರ್ ಇದರ ಸದಸ್ಯರನ್ನು ಒಂದೇ ವಾಕ್ಯದಲ್ಲಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ನೀವು ನಮಗೆ ಕೊಟ್ಟಿರುವಂತಹ ಒಂದು ಸುಸಂದರ್ಭವನ್ನು ಸ್ಮರಿಸುತ್ತಾ ನಾವು ನಿಮಗೆ ಆಭಾರಿಯಾಗಿದ್ದೇವೆ. ಇನ್ನು ಸಮಯದ ತೀರಾ ಅವಕಾಶಗಳು ಕಮ್ಮಿ ಇರುವುದರಿಂದ ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕಾಗಿ ಬಂದಿರುವಂತಹ ನಮ್ಮ ಆತ್ಮೀಯ ಮಿತ್ರರು ಆಗಿರುವಂತಹ ಅಬ್ಬಾಸ್ ಕೆಆರ್, ಹಾಗೆ ನಮ್ಮ ಮೈಕಲ್ ಡಿಸೋಜಾ, ಹಾಗೆ NSU ಇದರ ಅಧ್ಯಕ್ಷರಾಗಿರುವಂತಹ ಸಾಹಿಲ್ ಮಂಚಲಾ ಇವರ ಎಲ್ಲರನ್ನು ನಾವು ಈ ಒಂದು ವಾಕ್ಯದಲ್ಲಿ ಸ್ವಾಗತವನ್ನು ಬಯಸ್ತಾ ಮುಂದಿನ ಹಂತದ ಕಾರ್ಯಕ್ರಮಕ್ಕಾಗಿ ನಮ್ಮ ಅಧ್ಯಕ್ಷರ ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಸಣ್ಣ ಒಂದು ನಡತೆಯ ಬಗ್ಗೆ ಒಂದು ಯಾವ ಸಮಯದಲ್ಲಿ ಈ ಒಂದು ಸ್ಥಾಪನೆ ಆಯಿತು, ಈಗ ಯಾವ ರೀತಿಯ ಚಟುವಟಿಕೆ ನಡೆಯುತ್ತದೆ ಅನ್ನುವಂತಹ ಒಂದು ಸಣ್ಣ ಒಂದು ಪುಟ್ಟ ಮಾತಿನೊಂದಿಗೆ ವಿವರಿಸಿಕೊಡಬೇಕಾಗಿ ನಾನು ಸಫಾನ್ ಕಲಾಯಿ ಅವರಲ್ಲಿ ಕೇಳ್ಕೊಳ್ತೇನೆ. ರಹಮತುಲ್ಲಾಹಿ ತಾಲಾ ಬರಕಾತು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಾನು ನೆರೆದಿರ್ತಕ್ಕಂಥ ಎಲ್ಲ ಸಭೆಗಳ ಒಂದೇ ವಾಕ್ಯದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ನಾನು ಶುಭಾಶಯ ಕೋರುತ್ತಾ, ರಕ್ತದಾನ ಶಿಬಿರದ ಬಗ್ಗೆ ಒಂದಿಷ್ಟು ಮಾಹಿತಿ ಎಲ್ಲರಿಗೂ. ರಕ್ತದಾನ ಶಿಬಿರ ಯಾಕಾಗಿ ಮಾಡ್ತಾ ಇದ್ದೇವೆ, ಇದರ ಬಗ್ಗೆ ತುಂಬಾ ಕೆಲವರಿಗೆ ಸಂಶಯ ಇದೆ, ವದಂತಿಗಳು ಹರಡ್ತಾ ಇದ್ದೇವೆ. ನಾವು ಯಾಕೆ ಶಿಬಿರದಲ್ಲಿ ರಕ್ತವನ್ನು ಕೊಡಬೇಕು, ಇದರಿಂದ ಅವರು ಏನ್ ಮಾಡ್ತಾರೆ, ನಮಗೆ ಏನು ಪ್ರಯೋಜನ? ಕೆಲವರು ಎಸಿದ್ದಾರೆ, ನಾವು ರಕ್ತ ಕೊಟ್ಟರೆ ಪುನಃ ನಮಗೆ ಸಿಗಬೇಕು ಅಂತ ಹೇಳಿ ಉದ್ದೇಶದಿಂದ ಕೆಲವರು ಕೊಡೋರಿದ್ದಾರೆ. ಇತ್ತೀಚೆಗೆ
ಅದು ದಾನ ಆಗಿಲ್ಲ. ದಾನ ಅಂದ್ರೆ ರಸೂಲ್ ಹೇಳಿದಂತ ದಾನ ನಾವು ಬಲಗೈಯಲ್ಲಿ ಕೊಟ್ರೆ ಎಡಗೈ ಗೊತ್ತಾಗಬಾರದು ಅಂತೇಳಿ. ಅದೇ ರೀತಿ ಕೂಡ ರಕ್ತದಾನ ಕೂಡ ನಾವು ಕೊಟ್ಟ ರಕ್ತ ಇನ್ನೊಬ್ಬರ ದೇಹಕ್ಕೆ ಸೇರಬೇಕೇ ಹೊರತು ಪುನಃ ನಮ್ಗೆ ಸಿಗ್ಬೇಕಂತೇಳಿ ಉದ್ದೇಶದಿಂದ ಯಾರು ಕೊಡ್ಬೇಡಿ. ಅದು ದಾನ ಆಗಿಲ್ಲ. ನಿಯತ್ತಿರ್ಲಿ ನಿಮ್ಮಲ್ಲಿ. ನೀವು ಕೊಟ್ಟ ಒಂದು ದಾನ 3 ಜೀವಕ್ಕೆ ಸೇರುವಂತದ ಅದು ರಕ್ತ ದ್ರವ ಆಗಿದೆ. ಯಾವುದೇ ಕಾರ್ಯಕ್ರಮದಲ್ಲಿ ಸಿಗುವ ವಸ್ತು ಅಲ್ಲದು. ಒಬ್ಬ ಮನುಷ್ಯರಿಂದ ಇನ್ನೊಬ್ಬ ಮನುಷ್ಯಗೆ ರಕ್ತ ಕೊಟ್ಟೆ ಆಗ್ಬೇಕು ಹೊರತು ಎಲ್ಲಿ ಕೂಡ ಸಿಗುವಂತ ರಕ್ತ. ಇದು ಮೊನ್ನೆ ವಾಟ್ಸಪ್ ಕೇಳ್ಪಟ್ಟೆ. ಒಬ್ಬ ರೋಗಿ ಅವರ ಯಾರೋ ಸಂಬಂಧಿಕರ ಆಸ್ಪತ್ರೆಗೆ ಹೋದಾಗ ರಕ್ತ ಸಿಕ್ಕಿಲ್ಲ ಅಥವಾ ಬ್ಲಡ್ ಆರ್ಗನೈಸರ್ ನಮ್ಮ ಕಾಲ್ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತೇಳಿ. ಒಂದು ವಿಷಯ ಕೇಳಿ, ಯಾವುದೇ ಆಸ್ಪತ್ರೆಗಳಲ್ಲಿ ಬ್ಲಡ್ ಇದ್ರೆ ಇಲ್ಲ ಅಂತ ಹೇಳಿ ಯಾರು ಹೇಳುದಿಲ್ಲ. ಬ್ಲಡ್ ಕೊಡ್ತಾರೆ, ತಕ್ಷಣ ರಿಪ್ಲೇಸ್ಮೆಂಟ್ ಕೇಳ್ತಾರೆ. ಅದು ಅವತ್ತೇ ಅಲ್ಲ, ನೆಕ್ಸ್ಟ್ ಡೇ ಕೂಡ ಕೊಡ್ಬೋದು, ಅವತ್ತೇ ಕೊಡ್ಬೇಕಂತಿಲ್ಲ. ಒಂದು ವೇಳೆ ಯಾವುದೇ ಒಂದು ಸಂಸ್ಥೆ ಆಗಲಿ ಅವರವರ ಕೆಲಸ ಇರುತ್ತೆ, ಬಿಸಿ ಇರ್ತಾರೆ. ಅವ್ರು ಯಾವುದೇ ರೀತಿಯ ಇಲ್ಲಿ ನಾವು ಸಂಬಳ ಅವರು ಕೊಡ್ತಾ ಇಲ್ಲ. ಹಲವಾರು ಇಲ್ಲಿ ಸಂಸ್ಥೆ ಇದೆ, ಯಾರು ಕೂಡ ಸಂಬಳಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ. ಅವರವರ ಕೆಲಸ ಬಿಟ್ಟುಕೊಂಡು ನಾವು ಇವತ್ತಿಲ್ಲಿ ಒಂದು ಕ್ಯಾಂಪ್ಗೆ ಬರ್ತಾ ಇದ್ದೇವೆ ಅಂದ್ರೆ ನಮ್ಮ ಮನೆಗೆ ನಾವು ಮಾಡ್ತಾ ಇಲ್ಲ. ಯಾರೋ ಒಬ್ಬರ ಜೀವಕ್ಕಾಗಿ, ಯಾರೋ ಒಬ್ಬರ ಜೀವನ ಉಳಿಸಲಿಕ್ಕೋಸ್ಕರ ಪಾಪ ಮನುಷ್ಯ ತನ್ನ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ಹಣ ಮಾಡಬೇಕು, ಆಸ್ತಿ ಮಾಡಬೇಕು, ಅಂತಸ್ತು ಮಾಡಬೇಕಂತ ಹೋಗ್ತಾ ಇರುವ ಮನುಷ್ಯ ತನ್ನ ಜೀವನದಲ್ಲಿ ಒಂದು ಚಿಕ್ಕ ಒಂದು ರೋಗ ಬರುವಾಗ ಆ ರೋಗದಲ್ಲಿ ನೆನಪಾಗುವಂತ ಒಂದು ಸಣ್ಣ ಪ್ರಮಾಣದ ಒಂದು ರಕ್ತ ಅದು ಬರೀ ಪಾಪದವರಾಗಿ ಇವಾಗ ಕೊಡ್ತಾ ಇರುವುದು. ಶ್ರೀಮಂತ ರಕ್ತ ಕೊಡ್ತಾ ಇಲ್ಲ. ಯಾರೋ ಇದ್ದ ಹಣ ಇದ್ದ ವ್ಯಕ್ತಿ ಇವಾಗ ರಕ್ತ ಕೊಡ್ತಾ ಇಲ್ಲ. ಇವತ್ತು ನೋಡ್ಬೋದು 65 ಜನ ಬ್ಲಡ್ ಕೊಟ್ಟಿದ್ದಾರೆ. ಎಲ್ಲ ಮಿಡಲ್ ಕ್ಲಾಸ್ ಇಂದ ಕೆಳಗೆ ಅವರು ಜಾಸ್ತಿ ರಕ್ತ ಕೊಡುದು. ಸೊ ಎಷ್ಟೇ ಹಣ ಇದ್ದರೂ ಅವರ ಜೀವ ಉಳಿಸಲಿಕ್ಕೆ ಪಾಪದವರ ಒಂದು ರಕ್ತ ಇದ್ದರೆ ಮಾತ್ರ ಉಳಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಯಾವುದೇ ವದಂತಿಗಳಿಗೆ ಕಿವಿ ಕೊಡದೆ, ಯಾವುದೇ ಸಂಶಯಕ್ಕೆ ಕಿವಿ ಕೊಡದೆ, ರಕ್ತ ಬೇಕಾದಾಗ ಆಸ್ಪತ್ರೆಗೆ ಬ್ಲಡ್ ಬ್ಯಾಂಕ್ ಡೈರೆಕ್ಟ್ ಆಗಿ ಮಾತಾಡಿ ನಿಮ್ಗೆ ಬ್ಲಡ್ ಕೊಡ್ತಾರೆ ಅವರು. ಓಕೆ. ಮತ್ತು ರಕ್ತವನ್ನು ಮಾಡಿದಂತ ಎಲ್ಲಗಳನ್ನು ಒಂದೇ ವಾಕ್ಯ ಧನ್ಯವಾದ ತಿಳಿಸ್ತಾ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ಅಂಚಿಲ ಇದರ 40 ವರ್ಷಗಳ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥೆಗೆ ಹಗಲಿರುವಂತಹ ವ್ಯಕ್ತಿತ್ವ, ಸಂಸ್ಥೆಯ ಏಳಿಗೆಯನ್ನು ಸದಾಕಾಲ ಬಯಸ್ತಿರುವಂತಹ ವ್ಯಕ್ತಿ, ನಮ್ಮ ಸಂಸ್ಥೆಯ ಹಲವು ಕಾರ್ಯಕ್ರಮದಲ್ಲಿ ನಮ್ಮನ್ನು ಸೇರಿಕೊಂಡಿರುವಂತಹ ವ್ಯಕ್ತಿ, ಮೊದಲಿಗೆ ಈ ಒಂದು ಸನ್ಮಾನ ಕಾರ್ಯಕ್ರಮದ ಅರ್ಹತೆಯನ್ನು ಪಡೆದುಕೊಂಡಿರುವಂತಹ ವ್ಯಕ್ತಿ, ನಮ್ಮ ಆತ್ಮೀಯ ಮಿತ್ರರು, ಸಂಸ್ಥೆಯ ಸದಸ್ಯರಾಗಿರುವಂತಹ ಅಬ್ಬಾಸ್ KR ಅವರನ್ನು ಮೊದಲಿಗೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನಕ್ಕಾಗಿ ತಮ್ಮ ಆಸೀನವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಂಸ್ಥೆಗೆ ಸಣ್ಣ ಕೈಯಲ್ಲಾಗಿರುವಂತಹ ಸಹಾಯವನ್ನು ಮಾಡಿರುವಂತಹ ವ್ಯಕ್ತಿ, ಸಂಸ್ಥೆಯ ವಹಿಸಿರುವಂತಹ ವ್ಯಕ್ತಿಯಾಗಿದ್ದಾರೆ ಅಬ್ಬಾಸ್ KR ಅವರು. ನಮ್ಮಲ್ಲಿ ಇರುವಂತಹ ವಿಶ್ವಾಸಕ್ಕಾಗಿ ಸಪಾಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಸಂಸ್ಥೆ ಅವರಿಗೆ ಆಭಾರಿಯಾಗಿದೆ. ಅವರಿಗೆ ನಮ್ಮ ಪ್ರೀತಿಯ ಒಂದು ಕಾರ್ಯಕ್ರಮವನ್ನು ಇದೀಗ ವಿಜೃಂಭಣೆಯಿಂದ ಜರುಗಿಕೊಂಡಿತಾ ಇದೆ. ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅಬ್ಬಾಸ್ ರವರಿಗೆ. ಹಾಗೂ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಿರೂಪಿಸಿರುವಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ನಾಜೀರ್ ಹುಸೇನ್ ಆಗಿರುವಂತಹ ಖಾದರ್ ಯುಪಿ ಹಾಗೆ ರೆಹಮಾನ್ ಎಲ್ಲರನ್ನು ನಾನು ಒಂದೇ ವಾಕ್ಯದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಸಂಸ್ಥೆಯ ಸದಸ್ಯ, ನಮ್ಮೊಂದಿಗೆ ಚಿರಕಾಲ ಹಸುಮುಖದಲ್ಲಿ ನಗುನಗುತ್ತಾ ಇರುವಂತಹ ವ್ಯಕ್ತಿತ್ವ, ನಮ್ಮನ್ನು ಹುರಿದುಂಬಿಸುವಂತಹ ಮೈಕಲ್ ಡಿಸೋಜರ್ ಅವರಿಗೆ ಪ್ರೀತಿಯ ನಮ್ಮ ಒಂದು ಈ ಒಂದು ಸನ್ಮಾನ ಕಾರ್ಯಕ್ರಮವು ಸಫರ್ ಸ್ಪೋರ್ಟ್ಸ್ ಸಂಸ್ಥೆಯು ಹಮ್ಮಿಕೊಂಡಿದೆ. ಅವರಿಗೆ ಪ್ರೀತಿಪೂರ್ವಕವಾಗಿ ತಮ್ಮ ಆಸೀನದಲ್ಲಿ ಸ್ವೀಕರಿಸಿದ ಅವರಿಗೆ ನಮ್ಮ ಸಫರ್ ಸಂಸ್ಥೆಯ ನೆನಪಿನ ಒಂದು ಕಾಣಿಕೆಯನ್ನು ನೀಡುತ್ತಾ ಇದ್ದೇವೆ. ಅವರ ಸೇವೆಯನ್ನು ನಾವು ಎಂದಿಗೂ ನೆನಪಿಸಿಕೊಳ್ಳುತ್ತಾ ಇದ್ದೇವೆ. ಅವರ ಸೇವೆ ಇನ್ನೂ ನಮಗೆ ಬೇಕಾಗಿದೆ. ಅವರನ್ನು ನಾವು ಪ್ರೀತಿಪೂರ್ವಕವಾಗಿ ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಒಂದು ಕಣ್ಮಣಿ ಅನ್ಬೋದು. ಸಂಸ್ಥೆಯ ಏಳಿಗಾಗಿ ಹಗಲಿರುಳು ದುಡಿದಿರುವಂತಹ ತಂಡದ ನಾಯಕನಾಗಿ ಸತತವಾಗಿ ದುಡಿದಿರುವಂತಹ ವ್ಯಕ್ತಿತ್ವ, ಸಂಸ್ಥೆಯ ಏಳಿಗೆಯನ್ನು ಯಾವಾಗಲೂ ಬಯಸಿರುವಂತಹ ವ್ಯಕ್ತಿತ್ವವಾಗಿ ಮುನ್ನ ಇದೀಗ ಮುಖ್ಯ ಸಾಧನೆಗಾಗಿ ಸನ್ಮಾನ ಕಾರ್ಯಕ್ರಮದ
ಅಲಂಕರಿಸಿದ್ದಾರೆ. ಅವರಿಗೆ ಸಭಾ ಸಂಸ್ಥೆ ಪದಾಧಿಕಾರಿಗಳು ನೆನಪಿನ ಒಂದು ಕಾಣಿಕೆಯನ್ನು ಅರ್ಪಿಸಿದ್ದಾರೆ. ಅವರ ಸೇವೆಯನ್ನು ಎಂದಿಗೂ ಸಫಾ ಸಂಸ್ಥೆ ಮರೆಯಲಿಕ್ಕಿಲ್ಲ. ಅವರು ಮಾಡಿರುವಂತಹ ಸಫಾ ಸಂಸ್ಥೆ ಕಳೆದ ಬಾರಿ ಉಲಾಲ್ ಕ್ರಿಕೆಟ್ ಅಸೋಸಿಯೇಷನ್ ನ ಆಡಳಿತದಲ್ಲಿ ಮೊದಲ ತಂಡವಾಗಿ ಹೊರಹೊಮ್ಮಲು ನಮ್ಮ ಸಂಸ್ಥೆಯನ್ನು ಸಿಎಂ ಮುನ್ನಾರವರಿಗೆ ಪ್ರೀತಿಪೂರ್ವಕ ಸನ್ಮಾನವನ್ನು ಮಾಡಿದ್ದೇವೆ. ಹಾಗೆ ಮತ್ತೋರ್ವ ಯುವಕ ನಮ್ಮ ಎಲ್ಲರ ಹೆಮ್ಮೆಯ ಮಂಚಿಲದ ಪುತ್ರ ಸಾಹಿಲ್ ಅವರು ಈಗ NSC ಅದರ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಸ್ಪೋರ್ಟ್ಸ್ ಸಂಸ್ಥೆ ಯಾವಾಗಲೂ ಆಭಾರಿಯಾಗಿದೆ. ಅವರನ್ನು ನಾವು ಸ್ಮರಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಯಾವಾಗಲೂ ಇರುವಂತಹ ವ್ಯಕ್ತಿತ್ವ ಇನ್ನೂ ಅವರು ನಮ್ಮೊಂದಿಗೆ ಇರಬೇಕು. ಅವರಿಗೆ ಪ್ರೀತಿಪೂರ್ವಕವಾದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅವರಿಗೆ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಪ್ರೀತಿಪೂರ್ವಕ ಸನ್ಮಾನವನ್ನು ಮಾಡುತ್ತಿದ್ದಾರೆ. ಅವರು ಅವರ ಕಾರ್ಯದಲ್ಲಿ ಇನ್ನೂ ಯಶಸ್ವಿಯನ್ನು ಪಡ್ಕೊಳ್ಳಬೇಕಾಗಿ ಅವರಿಗೆ ವಿನಂತಿಯನ್ನು ಅಲ್ಲಾಹನಲ್ಲಿ ಮಾಡ್ತಾ ಇದ್ದೇವೆ. ಶಿಬಿರದ ಉಸ್ತುವಾರಿಯಾದಂತಹ ಖಾದರ್ ಮಂಚೂರ್ ಹಾಗೆಯೇ ಸಂಸ್ಥೆಯ ಅಧ್ಯಕ್ಷರಾದಂತಹ ನಜೀರ್ ಹುಸೇನ್ ಮಂಚೂರ್ ಇವರು ಈ ಸಂಸ್ಥೆಗೆ ಗೌರವದ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದ ಬ್ಲಡ್ ಹೆಲ್ತ್ ಕೇರ್ ಇವರ ಸೇವೆಗಾಗಿ ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ಮಂಚಲ ಇದರ ವತಿಯಿಂದ ಒಂದು ಸ್ಮರಣಿಕೆ ಕಿರು ಕಾಣಿಕೆಯನ್ನು ನಾವು ನೀಡುತ್ತಾ ಇದ್ದೇವೆ. ನಿಮ್ಮ ಸೇವೆ ನೀವು ಮಾಡಿರುವಂತಹ ನಮ್ಮೊಂದಿಗೆ ಸಹಕಾರದೊಂದಿಗೆ ನಿಮ್ಮನ್ನು ಸ್ಮರಿಸ್ತಾ ಇದ್ದೇವೆ. ಅಸೋಸಿಯೇಷನ್ ನ ಎಲ್ಲ ಸದಸ್ಯರು ನಿಮ್ಮನ್ನು ನಾವು ಒಂದೇ ಸದಸ್ಯರಿಗಾಗಿ ಏರ್ಪಡಿಸಿರುವಂತಹ ಸ್ಪರ್ಧೆಗಳಲ್ಲಿ ಮೊದಲಿಗೆ ಕ್ಯಾರಂ ಬೋರ್ಡ್ ಸಿಂಗಲ್ ವಿಭಾಗದಲ್ಲಿ ಪ್ರಥಮ ಪ್ರಶಸ್ತಿಯನ್ನು ಪಡೆದಿರುವಂತಹ ಫವಾದ್ ರವರು ಒಂದು ತಮ್ಮ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಂಸ್ಥೆಯ ಅಧ್ಯಕ್ಷ ನಜೀರ್ ಅವರು ಮೊದಲಿಗೆ ನೀಡಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಕ್ಯಾರಂ ಸ್ಪರ್ಧೆಯಲ್ಲಿ ಫವಾದ್ ರವರು ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ರು. ಅವರಿಗೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಧನ್ಯವಾದಗಳು ಫವಾದ್ ರವರಿಗೆ ಹಾಗೂ ಅಧ್ಯಕ್ಷ ನಜೀರ್ ಅವರಿಗೆ. ದ್ವಿತೀಯ ಸ್ಥಾನವನ್ನು ಗೆದ್ದಿರುವಂತಹ ನಿಸಾರ್ ಅವರು ಬಂದು ತಮ್ಮ ದ್ವಿತೀಯ ಸ್ಥಾನವನ್ನು ಪಡ್ಕೊಳ್ಬೇಕು. ಪ್ರಶಸ್ತಿಯನ್ನು IUPUP ಅವರು ನೀಡುತ್ತಿದ್ದಾರೆ. ದ್ವಿತೀಯ ಸ್ಥಾನಿಯಾಗಿ ವಿಜೇತರಾಗಿರುವಂತಹ ನಮ್ಮ ನಿಸಾರ್ ಅವರಿಗೆ. ಹಾಗೆ ಲೂಡೋ ಸ್ಪರ್ಧೆಯಲ್ಲಿ ಸಿಂಗಲ್ ವಿಭಾಗದಲ್ಲಿ ಪ್ರಥಮ ಪ್ರಶಸ್ತಿಯನ್ನು ಸುಹೇಲ್ ಅವರು ಪಡ್ಕೊಂಡಿದ್ದಾರೆ. ಸುಹೇಲ್ ಅವರು ಬಂದು ತಮ್ಮ ಪ್ರಶಸ್ತಿಯನ್ನು ಪಡೆಯಬೇಕು ಪಡೆದರು. ಅವರಿಗೆ ಅಬ್ಬಾಸ್ ಕೇರ್ ಅವರು ಪ್ರಶಸ್ತಿಯನ್ನು ನೀಡುತ್ತಿದ್ದಾರೆ. ಸಿಂಗಲ್ ಲೂಡೋ ಸ್ಪರ್ಧೆಯಲ್ಲಿ ಪ್ರಥಮ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ ಸುಹೇಲ್ ರವರಿಗೆ. ಹಾಗೆ ದ್ವಿತೀಯ ಸ್ಥಾನಿಯಾಗಿ ಹಫೀಜ್ ರವರು ದ್ವಿತೀಯ ಸ್ಥಾನಿಯಾಗಿ ಆಯ್ಕೆಗೊಂಡಿರುವಂತಹ ಹಫೀಜ್ ರವರು ಲೂಡೋ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನಿಯಾಗಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕರಾಗಿರುವಂತಹ ಖಾದರ್ UP ಅವರು ಪ್ರಶಸ್ತಿಯನ್ನು ನೀಡುತ್ತಿದ್ದಾರೆ. ನಗದನ್ನು ನೀಡಿ ಅವರನ್ನು ಹೊರತುಂಬಿಸುತ್ತಿದ್ದಾರೆ. ಕ್ಯಾರಂ ವಿಭಾಗದ ಡಬಲ್ ಕ್ಯಾರಂ ಸ್ಪರ್ಧೆಯಲ್ಲಿ ಪ್ರಥಮ ಪ್ರಶಸ್ತಿಯನ್ನು ಪಡೆದಿರುವಂತಹ ನಮ್ಮ ಸಂಸ್ಥೆಯ ಖಜಾಂಚಿ ಆಗಿರುವಂತಹ
ಪ್ರಥಮ ಪ್ರಶಸ್ತಿಯನ್ನು ಪಡೆದಿರುವಂತಹ ರಫೀಕ್ ಹಾಗೂ ಅವರ ಫಾರೂಕ್ ಅವರಿಗೆ ಸಂಸ್ಥೆಯ ಸದಸ್ಯರಿಗೆ ನಗದು ಹಾಗೂ ಪ್ರಶಸ್ತಿಯನ್ನು ಮುಸ್ತಫರ್ ಅವರು ನೀಡುತ್ತಿದ್ದಾರೆ. ಹಾಗೆ ದ್ವಿತೀಯ ಸ್ಥಾನಿಯಾಗಿರುವಂತಹ ಫವಾಜ್ ಹಾಗೂ ಫಾರೀಜ್ ರವರು ದ್ವಿತೀಯ ಸ್ಥಾನಿಯಾಗಿದ್ದರು. ಅವರಿಗೆ ಬಂದು ಸಫಾನ್ ಕಲಾಯಿ ಅವರು ಬಂದು ಪ್ರಶಸ್ತಿಯನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಫಾನ್ ಕಲಾಯಿ ಅವರು ಕ್ಯಾರಂ ವಿಭಾಗದ ದ್ವಿತೀಯ ಸ್ಥಾನಿಯಾಗಿರುವಂತಹ ಫವಾಜ್ ಹಾಗೂ ಫಾರೀಸ್ ರವರಿಗೆ ದ್ವಿತೀಯ ಸ್ಥಾನಿಯಾಗಿ ಆಯ್ಕೆಗೊಂಡಿದ್ರು. ಅವರಿಗೆ ನಗದು ಹಾಗೂ ಪ್ರಶಸ್ತಿಯನ್ನು ಪುರಸ್ಕಾರವನ್ನು ನೀಡುತ್ತಿದ್ದಾರೆ ಸಫಾನ್ ಕಲಾಯಿ ಅವರು. ಹಾಗೆ ಲೂಡೋ ಸ್ಪರ್ಧೆಯಲ್ಲಿ ಡಬಲ್ ವಿಭಾಗದಲ್ಲಿ ಲೂಡೋ ಡಬಲ್ ಸ್ಪರ್ಧೆಯಲ್ಲಿ ಪ್ರಥಮ ಪ್ರಶಸ್ತಿಯನ್ನು ಪಡೆದಿರುವಂತಹ ರಜಾಕ್ ಹಾಗೂ ಹೈದರ್ ಅವರು ನಮ್ಮ ಸದಸ್ಯರುಗಳು. ಅವರಿಗೆ ಪ್ರಥಮ ಪ್ರಶಸ್ತಿಯನ್ನು ನೀಡಲು ನಮ್ಮ ಬ್ಲಡ್ ಹೆಲ್ಪ್ ಕೇರ್ ಇದರ ಉಸ್ತುವಾರಿಯಾಗಿರುವಂತಹ ಖಾದರ್ ಮಜೂರ್ ಅವರು ಬಂದು ಈ ಒಂದು ಪ್ರಶಸ್ತಿಯನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ವಿಭಾಗದಲ್ಲಿ ರಜಾಕ್ ಹಾಗೂ ಹೈದರ್ ಅವರು ನಮ್ಮ ಸದಸ್ಯರುಗಳು. ದ್ವಿತೀಯ ಸ್ಥಾನಿಯಾಗಿದ್ದಾರೆ ನಮ್ಮ ಸಂಸ್ಥೆಯ ಹೇಗಾಗಿ ಹಗಲಿರಲು ದುಡಿಯುವಂತಹ ವ್ಯಕ್ತಿತ್ವ ಇಕ್ಬಾಲ್ ರವರು ದ್ವಿತೀಯ ಸ್ಥಾನ ಆಯ್ಕೆಗೊಂಡಿದ್ದಾರೆ. ಅವರಿಗೆ ಇಕ್ಬಾಲ್ ಹಾಗೂ ಫಾರೂಕ್ ರವರಿಗೆ ಮುಸ್ತಫಾ ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಅವರು ಬಹುಮಾನ ಹಾಗೂ ನಗದನ್ನು ವಿತರಿಸುತ್ತಿದ್ದಾರೆ. ಹಾಗೆ ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಡೆದಿರುವಂತಹ ಕ್ರಿಕೆಟ್ ಪಂದ್ಯಾವಳಿಯ ಪ್ರಥಮ ಸ್ಥಾನಿಯಾಗಿ ಆಯ್ಕೆಗೊಂಡಿದ್ದಾರೆ ನಮ್ಮ ಸಂಸ್ಥೆಯ ಜಾಸಿಮ್ ಮುನ್ನಾ ಹಾಗೂ ತಂಡದವರು ಬಂದು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕು. ಜಾಸಿಮ್ ಮುನ್ನಾ ಹಾಗೂ ತಂಡದವರು ಕ್ರಿಕೆಟ್ ಪಂದ್ಯದಲ್ಲಿ ಪ್ರಥಮ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಮುನ್ನಾ ಹಾಗೂ ಅವರ ತಂಡದ ಸದಸ್ಯರುಗಳು. ಈ ಒಂದು ಸಂಸ್ಥೆಯ ಒಂದು ಸುಸಂದರ್ಭದಲ್ಲಿ ನಡೆದಿರುವಂತಹ ಈ ಒಂದು ಕ್ರಿಕೆಟ್ ಪಂದ್ಯ ಎಲ್ಲರ ಜನಮನವನ್ನು ಗೆದ್ದಿರುವಂತಹ ಜಾಸಿಮ್ ಮುನ್ನಾರವರು, ಸಮದ್ ರವರು, ಶರೀಫ್ ರವರು, ಮನ್ಸೂರ್ ಅವರು ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಅವರಿಗೆ ಒಂದು ಕಾಣಿಕೆಯಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡುತ್ತಿದ್ದಾರೆ. ಮೀಡಿಯಾ ಉಸ್ತುವಾರಿಯನ್ನು ವಹಿಸಿರುವಂತಹ ನಮ್ಮ ವ್ಯಕ್ತಿತ್ವ ಹೊಸಕೊರಲು ಇದರ ವರ್ಗದಲ್ಲಿರುವಂತಹ ಆಸೀಫ್ ಹೊಸಕೊರಲು ಅವರಿಗೆ ಪ್ರೀತಿಪೂರ್ವಕವಾದ ಒಂದು ಕಾಣಿಕೆ ನಮ್ಮ ವತಿಯಿಂದ ಸಫರ್ ಸ್ಪೋರ್ಟ್ಸ್ ತಾವು ನೀಡಿರುವಂತಹ ಸೇವೆಗೆ ನಾವು ಎಂದಿಗೂ ನಿಮಗೆ ಚಿರಋಣಿಯಾಗಿದ್ದೇವೆ. ನೀವು ನಮ್ಮೊಂದಿಗೆ ನೀಡುತ್ತಿರುವಂತಹ ಸೇವೆ ಯಾವ ಕಾರ್ಯಕ್ರಮ ಇದ್ದರೂ ಅದನ್ನು ಬದಿಗೊತ್ತಿ ನಮ್ಮೊಂದಿಗೆ ಬರ್ತಿದ್ದೀರಾ. ನಿಮಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ.